ವಿಜಯಪುರ ಜಿಲ್ಲೆ ಕೊಲ್ಹಾರ ಪಟ್ಟಣ ಹಾಗೂ ಕೊಲ್ಹಾರ ತಾಲೂಕು ವ್ಯಾಪ್ತಿಯ ಮುಳುಗಡೆ ಸಂತ್ರಸ್ತರ ಪರವಾಗಿ ಅವಿರತವಾಗಿ ಹೋರಾಟ ಮಾಡಲಾಗುವುದು ಎಂದು ಕೃಷ್ಣಾ ತೀರ ಸಂತ್ರಸ್ತರ ಹೋರಾಟ ಸಮಿತಿಯ ಅಧ್ಯಕ್ಷ ಸಿದ್ದು ಬಾಲಗೊಂಡ ಹೇಳಿದರು. ಪಟ್ಟಣದಲ್ಲಿ ಕೃಷ್ಣಾ ತೀರ ಸಂತ್ರಸ್ತರ ಹೋರಾಟ ಸಮಿತಿ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಗಲಕೋಟೆಯ ನಂತರ ಎರಡನೇ ಅತಿ ದೊಡ್ಡ ಪಟ್ಟಣವಾದ ಕೊಲ್ಹಾರ ಪಟ್ಟಣ ಸ್ಥಳಾಂತರವಾಗಿ ಅನೇಕ ವರ್ಷಗಳು ಕಳೆಯುತ್ತಾ ಬಂದರೂ ಕೂಡ ಮೂಲಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ. ಪುನರ್ವಸತಿ ಅಧಿಕಾರಿಗಳು ಈ ಬಗ್ಗೆ ಮುತುವರ್ಜಿ ವಹಿಸಿ ಪಟ್ಟಣವನ್ನು ಅಭಿವೃದ್ಧಿಪಡಿಸುವುದು ಬಿಟ್ಟು ತಮ್ಮ ಹುಳುಕು ಮುಚ್ಚಿಕೊಳ್ಳಲು ಸಂತ್ರಸ್ತರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಿ ಸರ್ಕಾರಕ್ಕಾಗಿ ಮನೆ ಮಠ ಕಳೆದುಕೊಂಡ ಸಂತ್ರಸ್ತರಿಗೆ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳ ತಪ್ಪಿತಸ್ಥರು ಪುನರ್ವಸತಿ ಅಧಿಕಾರಿಗಳು ತಪ್ಪು ಮಾಡಿ ಸುಮ್ಮನೆ 1117 ಜನ ಸಂತ್ರಸ್ತರ ಮೇಲೆ ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ. ನಮಗೆ ಪುನರ್ವಸತಿ ಅಧಿಕಾರಿಗಳು ನೀಡಿದ ನಿವೇಶನಗಳು ಬೇಡ, ಅವರು ನೀಡಿರುವ 22,000 ಪರಿಹಾರವೂ ಬೇಡ. ನಾವು ಮರಳಿ ನೀಡುತ್ತೇವೆ. ನಮಗೆ ಹಳೆ ಕೊಲ್ಹಾರ ಮುಳುಗಡೆಯ ನಮ್ಮ ಮೂಲ ಜಾಗ ನೀಡಿ ಸಾಕು. ಇಲ್ಲದಿದ್ದಲ್ಲಿ ಶೀಘ್ರದಲ್ಲಿಯೇ ಮುಳುಗಡೆ ಹಳೆ ಕೊಲ್ಹಾರ ಗ್ರಾಮಕ್ಕೆ ಹೋಗಿ ವಾಸ್ತವ್ಯ ಹೂಡುತ್ತೇವೆ. ಇದರ ಪರಿಣಾಮ ಎದುರಿಸಲು ನಾವು ಸಿದ್ಧರಿದ್ದೇವೆ ಎಂದು ಆಕ್ರೋಶ ಹೊರಹಾಕಿದರು. ಅಧಿಕಾರಿಗಳು ಈಗಾಗಲೇ ಮನೆ ಮನೆಗೆ ತೆರಳಿ ಸಂತ್ರಸ್ತರ ದಾಖಲೆಗಳನ್ನು ಕಲೆ ಹಾಕಿದ್ದಾರೆ. ಸಂಶಯ ಬಂದವರಿಗೆ ನೋಟಿಸ್ ಕಳಿಸಿ ಮಾಹಿತಿ ಪಡೆದುಕೊಂಡು ತಪ್ಪು ಮಾಹಿತಿ ನೀಡಿರುವವರ ನಿವೇಶನಗಳನ್ನು ರದ್ದುಪಡಿಸಬಹುದಿತ್ತು ಅಥವಾ ಡಿಡಿ ಭರಣ ಮಾಡಿಕೊಂಡು ಸಕ್ರಮಗೊಳಿಸಬಹುದಿತ್ತು ಎಂದರು. ಸರ್ಕಾರಕ್ಕಾಗಿ ನಾವು ಮಾಡಿರುವ ತ್ಯಾಗ ಸಾಕಷ್ಟಿದೆ. ಸರ್ವಸ್ವವನ್ನು ತ್ಯಾಗ ಮಾಡಿ ನಾವು ತಬ್ಬಲಿಗಳಾಗಿದ್ದೇವೆ. ಈಗಿರುವಾಗ ನಮ್ಮ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಿ ಗಾಯದ ಮೇಲೆ ಬರೆ ಎಳೆಯುವ ಕೆಲಸ ಪುನರ್ವಸತಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಪುನರ್ವಸತಿ ವ್ಯಾಪ್ತಿಯ ಬಾಗಲಕೋಟೆ ಪಟ್ಟಣಕ್ಕೆ ಹೋಲಿಸಿದಲ್ಲಿ ಕೊಲ್ಹಾರ ಪಟ್ಟಣ ಅಭಿವೃದ್ಧಿಯಿಂದ ಬಹಳ ವಂಚಿತವಾಗಿದೆ. ಪಟ್ಟಣದಲ್ಲಿ ಸಮರ್ಪಕವಾದ ರಸ್ತೆಗಳ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆಯೂ ಇಲ್ಲ, ವ್ಯಾಪಾರಸ್ಥರಿಗೆ ವಾಣಿಜ್ಯ ಸಂಕೀರ್ಣ ಇಲ್ಲ, ತಳಪಾಯ ಇಲ್ಲದ ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿಲ್ಲ. ಕಟ್ಟಲು ನೀಡಿದ್ದ 22,000 ರೂಪಾಯಿಗಳು ತಳಪಾಯಕ್ಕೆ ಸಾಕಾಗಿಲ್ಲ. ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆಯೂ ಇಲ್ಲ, ಉದ್ಯಾನವನಗಳ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಕೊರತೆಗಳ ನಡುವೆ ನಾವು ಬದುಕು ಸಾಗಿಸುತ್ತಿದ್ದೇವೆ. ಸೌಲಭ್ಯಗಳನ್ನು ಕಲ್ಪಿಸಬೇಕಾದ ಅಧಿಕಾರಿಗಳು ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲು ಸಂತ್ರಸ್ತರನ್ನು ಬಲಿಪಶು ಮಾಡುತ್ತಿದ್ದಾರೆ. ಕೂಡಲೇ ಸಂತ್ರಸ್ತರ ಮೇಲೆ ದಾಖಲು ಮಾಡಿರುವ ಪ್ರಕರಣಗಳನ್ನು ಹಿಂಪಡೆದುಕೊಂಡು ಸಂತ್ರಸ್ತರ ಬಳಿ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದಲ್ಲಿ ಕೊಲ್ಹಾರ ಮುಳುಗಡೆ ಸಂತ್ರಸ್ತರು ಹಾಗೂ ಸುತ್ತಮುತ್ತಲಿನ ಮುಳುಗಡೆಯಾದ ಗ್ರಾಮಗಳ ಸಂತ್ರಸ್ತರೊಂದಿಗೆ ಉಗ್ರ ಹೋರಾಟಕ್ಕೆ ಅಣಿಯಾಗುತ್ತಿದ್ದೇವೆ ಎಂದು ಅವರು ಹೇಳಿದರು. ಬಸವರಾಜ್ ಕೋಟಾರಿ ಮಾತನಾಡುತ್ತಾ, ಹಳೆ ಕೊಲ್ಹಾರ ವ್ಯಾಪ್ತಿಯಲ್ಲಿ ನಮ್ಮ ಅಂಗಡಿ ಮಳಿಗೆ ಇತ್ತು. ನಮಗೆ ವಾಣಿಜ್ಯ ನಿವೇಶನ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಪುನರ್ವಸತಿ ಅಧಿಕಾರಿಗಳು ವಸತಿ ನಿವೇಶನಕ್ಕೆ ಡಿಡಿ ತುಂಬಿರುವವರಿಗೆ ಮೊನ್ನೆಯಷ್ಟೇ ವಾಣಿಜ್ಯ ನಿವೇಶನ ಹಂಚಿಕೆ ಮಾಡಿ ಅಕ್ರಮವೆಸಗಿದ್ದಾರೆ. ಹೀಗಾದರೆ ಹೇಗೆ ಎಂದು ಅಳಲು ತೋಡಿಕೊಂಡರು. ಜಿಎನ್ ಗಣಿ, ಸಿಂಧೂರ ಬಾಲ್ಯಾಳ, ಅನ್ವರ ಕಂಕರಪೀರ, ಬಸಪ್ಪ ಕೋಟಾರಿ, ಅಲ್ಲಾ ಬಕ್ಷ ಬಿಜಾಪುರ, ಶಿವಪ್ಪ ಬರಗಿ, ಮಲಿಕಾ ನದಾಫಾ, ಜಾವಿದಾ ಬಿಳಗಿ ಇತರರು ಇದ್ದರು. ಪುನರ್ ವಸತಿಯನ್ನು ಮಾಡಿದ್ ನಮಗ ಪುನರ್ ನಿರ್ಮಾಣವನ್ನು ಮಾಡಲಿಲ್ಲ. ಇದು ಬಾಗಲಕೋಟ್ ಮಾದರಿ ಒಳಗೆ ಕೊಲ್ಹಾರ ನಿರ್ಮಾಣ ಆಗಬೇಕಾಗಿತ್ತು. ಬಾಗಲಕೋಟ್ ಏನು ಮುಳುಗೈತಿ ಅದಕ್ಕಿಂತ ಹೆಚ್ಚು ಕೋಲಾರ ಮುಳುಗೈತಿ. ಕೋಲಾರಕ್ಕೆ ಅನ್ಯಾಯ ಆದ್ರೂ ಇಲ್ಲಿವರೆಗೆ ತಾವು ಮಾಡಿದಂಥ ಕೆಲವೊಂದು ಸರ್ಕಾರದ ತಪ್ಪುಗಳನ್ನು ನಮ್ಮ ಮ್ಯಾಗ ಎತ್ತಿ ಕಟ್ಟಿ 1117 ಮಂದಿ ಮ್ಯಾಗ FIR ಮಾಡಿದ್ದಾರೆ. FIR ಮಾಡುವಂಥದ್ದು ಏನಿತ್ತು, ಅವರ ಹಕ್ಕುಪತ್ರ ಕೊಟ್ಟಾರ. ಹೆಂಗೆ ಕೊಟ್ಟಾರ, ಇವ್ರೇನು ತಪ್ಪರ ಮಾಹಿತಿ ಕೊಟ್ಟು ತೊಗೊಂಡಿರ್ಬೋದು. ಆ ಕ್ರಮ ತೊಗೊಳಕ್ಕೆ ಅವರ ಅವಕಾಶ ಇತ್ತು. ಅದು ಬಿಟ್ಟು FIR ಮಾಡುವಂಥದ್ದು ಏನಿತ್ತು, ಇನ್ನೂ ಎಷ್ಟೋ 3ನೇ ಮಕ್ಕಳಿಗೆ ಪ್ಲಾಟ್ಗಳು ಬಂದಿಲ್ಲ. ಮೇನ್ ಸಂತ್ರಸ್ತರ ಹೂ ಹಿಡುವಳಿ ಮ್ಯಾಗ ಪ್ಲಾಟ್ಗಳು ಬಂದಿಲ್ಲ. ಈಗ 25 ವರ್ಷದಿಂದ ಇಲ್ಲಿ ಕೋಲಾರ ನಿರ್ಮಾಣ ಆಗ್ಲಾಕ ಎಷ್ಟೋ ಹೊರಗಿನಿಂದ ದುಡಿಲಾಕ ಬಂದಾರ. 400-500 ಮಂದಿ ಶೆಡ್ನಿ ಒಳಗದಾರ. ಅವ್ರಿಗೆ ಇವತ್ತು ಏನಾದರೂ ಒಂದು ಆಧಾರಗಳಿಲ್ಲ. ಇವ್ರು ಪುನರ್ ನಿರ್ಮಾಣ ಏನು ಮಾಡಿದ್ರು, ನಮ್ಮನ್ನ ನೀರನ್ನು ತರಬಿದ್ರೆ ಅವತ್ತು ನೀರು ತರಬೋ ಮುಂದೆ ನೀವು ಹಕ್ಕುಪತ್ರ ತೊಗೊಂಡು ಹೆಂಗಾರ ಹೊರಗೆ ಹಾಕಿ ಸಾಕಾಗಿತ್ತವ. ಆ ಪದ್ಧತಿಗಳು ಮಾಡಿದ್ರು ಅವರು. ನಮ್ಮ ಹಿರಿಯರು ಏನು ಮಾಡಿದ್ರು, ನೀವು ಹಕ್ಕುಪತ್ರ ಕೊಡೋಕ್ಕಿಂತ ಮೊದಲೇ ನಮ್ಮ ಕೊಲ್ಹಾರಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಎಲ್ಲ ಒದಗಿಸ್ಕೊಳಕ್ಕೆ ನೀವು ಚಾಲನೆ ಕೊಡ್ರಿ, ನಾವು ಹಕ್ಕುಪತ್ರ ತೊಗೊತೀವಿ ಅಂತೇಳಿ ಒಂದು ಪಟ್ಟು ಹಿಡಿದಿದ್ರು. ಆ ಪಟ್ಟು ಹಿಡಿದಾಗ ಇವ್ರು ಏನು ಮಾಡಿದ್ರು, ಬ್ಯಾಗ್ನಾಗ ಹಕ್ಕುಪತ್ರ ಇಟ್ಕೊಂಡು ಬಂದು ಕಿಸಿಂದ
ನೀವು ಹಕ್ಕುಪತ್ರ ತಗೋರಿ ಅಂತೇಳಿ ಮನೆ ಅಡ್ಡಾಡಿ ಹಕ್ಕುಪತ್ರ ಕೊಟ್ಟಾರ. ಆ ಹಕ್ಕುಪತ್ರ ಕೊಟ್ಟರ ರಿಜಿಸ್ಟರ್ದಾಗ ಎಂಟ್ರಿ ಮಾಡ್ಕೊಂಡಿಲ್ಲ. ಅದು ತಪ್ಪು ಯಾರ್ದು? ಹಕ್ಕುಪತ್ರದಾಗ ಎಂಟ್ರಿ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಯಾರು ಹಕ್ಕುಪತ್ರ ತರಕ್ಕೆ ಹೋದ್ರೆ ಅವರು ರಿಜಿಸ್ಟರ್ದಾಗ ಎಂಟ್ರಿ ಇಲ್ಲ ಜಾಗದಾಗ ಎಂಟ್ರಿ ಮಾಡ್ಕೊಂಡ್ರ ಅವ್ರಿಗೆ ಹಕ್ಕುಪತ್ರ ಕೊಟ್ಟಾರ, ಇವ್ರದ್ದು ಎಂಟ್ರಿ ಮಾಡ್ಯಾರ. ಡಬಲ್ ಟಿಬಲ್ ಆಗಿದ್ದ ಕಾರಣ ಇದು ಆಫೀಸರ್ ಇದನ್ನ ಸರಿಪಡಿಸುವಂಥದ್ದಾಗದ ಅವ್ರ ಕೈಯಲ್ಲೇ ಇತ್ತು. ಇದನ್ನ FIR ಮಾಡಬಾರ್ದಾಗಿತ್ತು. FIR ಮಾಡ್ಯಾರ. ಅದನ್ನ ಹಿಂದೆ ತಕ್ಕೋಬೇಕು. ತಕ್ಕೊಂಡ ಇದಕ್ಕೆ ರದ್ದರ ಮಾಡಲಿ ಬೇಡ, ಅವರಿಗೆ ಯಾವುದೋ ಪರಿಹಾರ ಕೊಡಲಿ ಬೇಡ. ಇನ್ನೂ ಸಾಕಷ್ಟು ಅವಕಾಶಗಳದಾವ. ಈ ಬೇರೆ ಕಡೆ ಈ ಬಹಳಷ್ಟು ವೇಗವಾಗಿ ಬೆಳೆಯುವಂಥ ಕೋಲಾರ ಇದೆ. ಇಷ್ಟು ವೇಗವಾಗಿ ಬಾಗಲಕೋಟೆನೂ ಬೆಳೆದಿಲ್ಲ. ಯಾಕಂದ್ರೆ ಇದಕ್ಕೆ ಸಾಕಷ್ಟು ಒಂದು ಹೆದ್ದಾರಿ ಐತಿ. ಮೇಲಾಗಿ ಸುತ್ತಮುತ್ತ ಹಳ್ಳಿಗಳು ಭಾಳಷ್ಟು ಅದಾವ. ಸಮೀಪದಾಗ ದೊಡ್ಡ ಸಿಟಿ ಇಲ್ಲ. ಇದಕ್ಕೆ ಇನ್ನಷ್ಟು ಅನುದಾನ ಕೊಟ್ಟಿದ್ರೆ ಸಾಕಷ್ಟು ಬೆಳೆದಿತ್ತು. ಯಾವುದೇ ರೀತಿಯಿಂದ ನಮಗೆ ಅನುದಾನ ಕೊಡ್ಲಾರ್ಕ ಅನ್ಯಾಯ ಆಗೈತಿ. ಇಲ್ಲಿವರೆಗೆ ಅವ್ರು ಮಾಡ್ತಾರಂತೇಳಿ ನಾವು ಸುಮ್ ಕೂತಿದ್ದೆವು. ಯಾವುದೂ ಮಾಡ್ಲಾರ್ದ ಈ ಕೆಲಸ ಮಾಡ್ಯಾರ. ಅದಕ್ಕೆ ನಾವು ಇವತ್ತು ಇನ್ನೊಂದು ವಾರದೊಳಗಾಗಿ ಊರಿನ ಎಲ್ಲ ಹಿರಿಯರನ್ನ ಕರೆದು ಏನು ನಿರ್ಣಯ ತಗೋಬೇಕಾಗತ್ತೆ ಒಂದು ನಿರ್ಣಯ ತಗೋತೀವಿ. ಹೋರಾಟ ಆಗಿರ್ಬೋದು, ಏನು ಮಾಡಬೇಕು ಆ ಹೋರಾಟದ ರೂಪರೇಷೆಗಳನ್ನು ಹಾಕೊಂಡು ನಾವು ನಿರ್ಣಯ ತಗೋತೀವಿ. ಅದು ಯಾವ ಜಾಗದಾಗ ಆಗ್ಬೋದು. ಯಾವುದೇ ರೋಡ್ ಇಲ್ಲ, ಬೇಸರ್ ಇರ್ಬೇಕಂತ ಗಾರ್ಡನ್ ಇಲ್ಲ, ಒಂದು ಆಟದ ಮೈದಾನಗಳಿಲ್ಲ, ವ್ಯವಸ್ಥಿತವಾದಂತ ಊರು ನಿರ್ಮಾಣ ಆಗಿಲ್ಲ. ಇದು ಆಗಬೇಕು. ಇದು ಆಗುತ್ತಾನೆ. ನಮ್ಮ ಎಲ್ಲ ಹಿರಿಯರು ಏನು ನಿರ್ಧಾರ ತಗೋತಾರೆ, ನಮ್ಮಲ್ಲಿ ಯಾವ ಜಾತಿ ಧರ್ಮ ಪಕ್ಷ ಎಲ್ಲವನ್ನು ಒಂದುಗೂಡಿಸಿ ನಾವು ಈ ಹೋರಾಟವನ್ನು ಮುಂದಿನ ಈ ಒಂದು ವಾರದೊಳಗಾಗಿ ಏನು ಸಭೆ ಕರಿತೀವಿ ಅವತ್ತು ತೀರ್ಮಾನ ತಗೋತೀವಿ. ಅಧಿಕಾರಿಗಳು ತಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳೋ ಸಲುವಾಗಿ ಸಂತ್ರಸ್ತರನ್ನ ಬಲಿಪಶು ಮಾಡ್ಯಾರ ಅಂತ ನಿಮ್ಮ ಆರೋಪ. ಹೌದು ಸರ್, ಈಗ ನೀವು FIR ಮಾಡಿದ ಕರೆ ಐತಿರೋ ಅಥವಾ ಸುಳ್ಳು ಐತಿರೋ? ಖರೆ ಮಾಡ್ಯಾರ ಅಲ್ಲ, ಅದು ಕರೆಕ್ಟ್ ಐತಿರೋ ಅಥವಾ ತಪ್ಪೈತಿದ್ರು? ಅಲ್ಲ, FIR ಮಾಡಿದ ತಪ್ಪಲ್ಲ. ಅಂತ ಆರೋಪಗಳನ್ನ ಏನ್ ಮಾಡ್ಯಾರ? ಮತ್ತ ಇವಾಗ ಉದ್ಯಾನವನಗಳು ಇಲ್ಲೈತ್ರಿ, ಉದ್ಯಾನಗಳು ಅದಾವು, ಅದರಲ್ಲಿ ಪ್ಲಾಟ್ ನಿವೇಶನಗಳು ನಕಲಿ ಹಕ್ಕುಪತ್ರ ಸೃಷ್ಟಿ ಮಾಡಿ ಹಾಕೊಂಡಾರ ಅಂತಾರ. ಅದನ್ನ ಯಾರು ಕೊಟ್ಟಾರ? ಅಲ್ಲ, ಅದು ನಕಲಿ ಹಕ್ಕುಪತ್ರ ಅಂತಾರ. ನಮ್ ಗೌರ್ಮೆಂಟ್ ಅಲ್ಲ, ನಕಲಿ ಹಕ್ಕುಪತ್ರ ಸೃಷ್ಟಿ ಮಾಡ್ಯಾರ. ಇವತ್ತಿ ಪೊಲೀಸ್ ಸ್ಟೇಷನ್ ಆ ಉದ್ಯಾನವನ ಜಾಗದಾಗ ಐತಿ, ಪ್ಲಾಟ್ಗಳು ಹಾಕೊಂಡ್ ಜಾಗದಾಗ. ಅದನ್ನ ಯಾರು ಕೊಟ್ಟಾರ? GM ಆಫೀಸ್ನಿಂದ ಕೊಟ್ಟಾರ. ಮತ್ತೆ ಇಂಥವ್ ಸಾಕಷ್ಟು ಕೊಟ್ಟಾರ, ಒಂದೇ ನಾವು ಹೇಳಂಗಿಲ್ಲ. ಕೆಲವೊಂದು ಸರ್ಕಾರಿ ಕಚೇರಿಗಳು ಅದಾವ, ಉದ್ಯಾನವನ ಬಳಸ್ಯಾರ. ಈ ಸಾರ್ವಜನಿಕರ್ರಿ ಉದ್ಯಾನಗಳು ಅವು ಎಲ್ಲ ನಕಲಿ ಹಕ್ಕುಪತ್ರಗಳನ್ನು ಸೃಷ್ಟಿ ಮಾಡಿ ದಾಖಲೆಗಳು ಸೃಷ್ಟಿ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡ್ಯಾರಲ್ಲ ಅಂತವ್ರಿಗೆ ನೋಟಿಸ್ ಕೊಡ್ಲಿ. ನೋಟಿಸ್ ಕೊಟ್ಟು ಸಮಕ್ಷಮ ಅದನ್ನ ವಿಚಾರಣೆ ಮಾಡಿ ಅದೇನೋ ನಕಲಿ ಇತ್ತಪ್ಪ ಅಂದ್ರೆ ಅವ್ನ ರದ್ದುಪಡಿಸ್ಲಿ. ಈಗ ಅಂತರ ವಿರುದ್ಧ FIR ಮಾಡ್ರಿ ಅಂತ ಅಧಿಕಾರಿಗಳು ಹೇಳ್ತಾರೆ ಸರ್. ಅಂತವ್ರೇ ವಿರುದ್ಧ ನಾವು FIR ಮಾಡೇವು. ಅಂತವ್ರ 1117 ಮಂದಿ ಒಳಗೆ ಅಂತವ್ರು ಅಷ್ಟು ಮಂದಿ ಇಲ್ಲ. ಎಲ್ಲರೂ ಒಂದು ಹಾಕಿರ್ಬೋದು. ಆದ್ರೆ ಇವರು ಇಷ್ಟು ಮಂದಿ ಮೇಲೆ ಮಾಡ್ಯಾರ ಅಂದ್ರೆ ಅದನ್ನ ಮಾಡುವಂತ ಅಧಿಕಾರ ಅವ್ರಿಗೆ, ರದ್ದು ಮಾಡುವಂತ ಅಧಿಕಾರ ಅವರಲ್ಲೇ ಐತಲ್ಲ. ಹಿಂದೆ ಹಕ್ಕುಪತ್ರನ ಬರ್ದಾರ. ಅಲ್ಲ, ಈಗ ತಮ್ಮ ಉದ್ದೇಶ FIR ಮಾಡಬೇಡಿದ್ದು, ರದ್ದು ಮಾಡ್ಬೋದು. ರದ್ದು ಮಾಡಬಹುದಾಗಿತ್ತು. ಕನಿಷ್ಠ ಅವ್ರನ್ನ ವಿಚಾರಣೆ ಮಾಡ್ಬೇಕಾಗಿತ್ತು. ಅಲ್ಲ, ಈಗಾದ್ರೂ ತಪ್ಪಿಸ್ತರಿದ್ರೆ ಅವ್ರಿಗೆ ರದ್ದು ಮಾಡಿಬಿಟ್ರೆ ನೀವೇನ್ ರದ್ದು ಮಾಡೋದಾದ್ರೆ ನೋಡು, ಈಗಾಗಲೇ ಮಾಡ್ಯಾರಪ್ಪ ಅಂದ್ರೆ ಅವ್ರು ಬಿಲ್ಡಿಂಗ್ ಕಟ್ಟಿರ್ತಾರೆ. ಅವ್ರಿಗೆ ಏನಾದ್ರೂ ಸರ್ಕಾರದ ಒಂದು ಇದ್ರ ಪ್ರಕಾರ ತುಂಬಿಸ್ಕೊಂಡ್ ಅವ್ರಿಗೆ ಕೊಡ್ಬೇಕು. ಮತ್ತೆ ಬೇರೆ ಇನ್ನೂ 106 ಎಕರೆ ಜಮೀನು ಖರೀದಿ ಮಾಡ್ಬೇಕು. ಇಷ್ಟು ವೇಗವಾಗಿ ಬೆಳೆಯುವಂತ ಕೋಲಾರಕ್ಕೆ ಈ ಜನಸಂಖ್ಯೆ ಹೆಚ್ಚಾಗೈತಿ. ಸಾಕಷ್ಟು ಮಂದಿ ಹೊರಗಿನಿಂದ ಬಂದು ಇಲ್ಲಿ ಉದ್ಯೋಗ ಮಾಡ್ಲಕತ್ತಾರ. ಈಗ ನಮಗ ಇದ್ದವ್ರು ಉದ್ಯೋಗ ಮಾಡಕ್ಕಾಗಿಲ್ಲ, ಅಷ್ಟು ಹೊರಗಿನವ್ರು ಬಂದು ಉದ್ಯೋಗ ಮಾಡ್ಲಕತ್ತಾರ. ಅದಕ್ಕೆ ಇದಕ್ಕಿನ್ನ 106 ಎಕರೆ ಜಮೀನು ಖರೀದಿ ಮಾಡಿ ಅವ್ರಿಗೆ ಅನುಕೂಲ ಮಾಡಲಿ. ಈಗ ತಪ್ಪಿಸ್ತಾರೆ ಅದಾರ ಅಂದ್ರೂ ಅವ್ರು ಇವತ್ತು ಬಿಲ್ಡಿಂಗ್ ಕಟ್ಟಿರ್ತಾರೆ. ಈಗ ಜಾಗ ಎಲ್ಲಾರ್ಕ ಬಿಲ್ಡಿಂಗ್ ಕೊಟ್ಟಿರ್ತಾರೆ ತಿಳ್ಕೊ, ಬಿಲ್ಡಿಂಗ್ ಕಟ್ಟಿರ್ತಾರೆ. ಅವ್ರಿಗೆ ಏನಾರು ಒಂದು ಸರ್ಕಾರದ ಇದ್ರ ಪ್ರಕಾರ ತುಂಬಿಸ್ಕೊಂಡ್ ಅವ್ರ ಬಿಲ್ಡಿಂಗ್ ಅವ್ರಿಗೆ ಕೊಡ್ಬೇಕು. ಮೂಲ ಸಂತತ್ರ ಕೆಲವೊಬ್ರು ಸರ, ಮೂಲ ಸಂತತ್ರ ಅವ್ರ ಹಕ್ಕುಪತ್ರ ಇದ್ರು ಮತ್ತೊಬ್ರ ಕಾರಣೀಭೂತ್ರ ಅವ್ರ ಆಫೀಸರ್. ಹೆಂಗಂದ್ರೆ ಅವತ್ತು ನಮ್ಮ ಹಿರಿಯರ ಹಕ್ಕುಪತ್ರ ತಗೊಳ್ಳೋದು ವಾದ ಮಾಡಿದ್ರು. ಪಾಂಡೆ ಅಂತೇಳಿ ಜಾಮದಾರನ ಕೆಳಗಿನ ಪೋಸ್ಟ್ ಆಗಿದ್ದ, ಕೊಡಾಕ್ ಬಂದಿದ್ದ ಊರಿಗೆ. ಇವ್ರು ತಗೊಳಂಗಿಲ್ಲ ಅಂತ ಏನಂದ್ರು, ಅವ್ರು ಏನಾರು ಮಾಡಿ ನಮ್ಮನ್ನು ಹೊರಗೆ ಪುನರ್ವಸತಿಗೆ ಕಳಿಸ್ಬೇಕಾಗಿತ್ತು. ಆ ಕಳ್ಸಾಕ ಏನ್ ಮಾಡಿದ್ರು, ಮಣಿ ಬ್ಯಾಗ್ನಾಗ ಇಟ್ಕೊಂಡ್ ಹಕ್ಕುಪತ್ರ ಕೊಟ್ಟಾರ ಅವತ್ತು. ಅದನ್ನ ರಿಜಿಸ್ಟರ್ದಾಗ ಎಂಟ್ರಿ ಮಾಡ್ಕೋಬೇಕಾಗಿತ್ತು. ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಆ ರಿಜಿಸ್ಟರ್ ಖಾಲಿ ಇದ್ದಲ್ಲಿ ಉಳಿದವ್ರು ಹಿಂದಾಡಿಸಿ ಯಾರ್ಯಾರು ಬೇಕಾಗಿತ್ತು ಇದ್ದಲ್ಲಿ ಅನುಕೂಲ ಬಂದ ಎಂಟ್ರಿ ಮಾಡ್ಕೊಂಡಾರ. ಅದು ಡಬಲ್ ಆಗೋದ್ ಕಾರಣ, ಅದು ಕಾರಣ ಐತಿ. ಅದು ಅನುಕೂಲ ಮಾಡ್ಕೊ ಕೂತ್ಕಿಸಿಂದ ಹಕ್ಕುಪತ್ರ ಕೊಟ್ಟು ಹೋಗ್ಯಾರ. ಹಂಗ ಹಕ್ಕುಪತ್ರ ಪ್ಲಾಟ್ ನಂಬರ್ ಹಾಕ್ಯಾರ,
ಹೆಸರು ಹಾಕ್ಯಾರ ಆದ್ರೆ ರಿಜಿಸ್ಟರ್ದಾಗ ಎಂಟ್ರಿ ಮಾಡಿಲ್ಲ. ನಿಮ್ಮ ಅಭಿಪ್ರಾಯ ನಾವು ಸಂತ್ರಸ್ತ ಒಂದು ವಾರದೊಳಗಾಗಿ ಹೇಳ್ತೀವಿ. ಯಾಕಂದ್ರೆ ಇವತ್ತು ನಾವು ಸ್ವಲ್ಪ ಮಂದಿ ಇದೀವಿ. ಇದನ್ನ ಎಲ್ಲ ಹಿರಿಯರನ್ನ, ಎಲ್ಲ ಧರ್ಮದವ್ರನ್ನ, ಎಲ್ಲ ಪಕ್ಷದವ್ರನ್ನ ಎಲ್ಲರೂ ಕರಿತೀವಿ. ಕರೆದ ನಾವು ಏನ್ ನಿರ್ಣಯ ತಗೋಬೇಕಾಗೈತಿ ಅವತ್ತು ಡಿಸೈಡ್ ಮಾಡ್ತೀವಿ. ಸರ್, ಈಗ ಪತ್ರಿಕಾಗೋಷ್ಠಿ ಮುಖಾಂತರ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಕೊನೆಯದಾಗಿ ಇವೆಲ್ಲ ಸುದ್ದ ಆಗಲಿಲ್ಲಪ್ಪ ಅಂದ್ರೆ ನಾವು ಯಾವ್ದಾದ್ರು ಉಗ್ರವಾದ ಹೋರಾಟ ಮಾಡಕ್ಕೂ ತಯಾರದೀವು. ಅಲ್ಲಿ ಹೋಗಿ ನೋಡಿದವ್ರಿಗೆ ಗುರ್ತಾಕತಿ. ಇವತ್ತು ನಾವು ರಾಜಕೀಯವ್ರಿಗೆ ಯಾರಿಗೂ ನಾವು ದ್ವೇಷ ಮಾಡಂಗಿಲ್ಲ. ಈಗ ನಮ್ಮನ್ನು ಪುನರ್ ನಿರ್ಮಾಣ ಮಾಡ್ಬೇಕಾದವ್ರು ಯಾರು? ಪುನರ್ವಸತಿ ಅಧಿಕಾರಿಗಳು ನಮ್ಮನ್ನು ನಿರ್ಮಾಣ ಮಾಡ್ಬೇಕಾಗಿತ್ತು. ಬರೀ ನಮ್ಮ ಪುನರ್ವಸತಿ ಮಾಡ್ಯಾರ, ಅವ್ರು ಮಾಡಿಕೊಡ್ಬೇಕಾಗಿತ್ತು. ಇದು ಇವತ್ತು ನಾವು ಏನೋ ಮಾಡೋದಿದ್ರು ಅವ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಅವ್ರಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಯಾರು ರಾಜಕೀಯವ್ರ ವಿರುದ್ಧವಾಗಿ ನಾವು ಮಾಡಂಗಿಲ್ಲ. ನಾ ಏನು ಮಾತಾಡಂಗಿಲ್ಲ. ಯಾಕಂದ್ರೆ ಅವರು ಸಾಕಷ್ಟು ಅನುಭವಿಗಳಿದ್ದಾರೆ. ಅವ್ರು ಮಾಡಿಲ್ಲ, ಇವ್ರು ಮಾಡ್ಬೇಕಾದ ಕೆಲಸ ಅದು. ಪುನರ್ ನಮ್ಮನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಬಂದಾರ ಅವ್ರು. ಪುನರ್ವಸತಿ ಪುನರ್ ನಿರ್ಮಾಣ ಬೋರ್ಡ್ ಹಾಕೊಂಡು ಮುನುಷ್ಯಾರ ನಮ್ಮನ್ನ ಅವ್ರು ಮಾಡ್ಬೇಕಾದ ಕೆಲಸ. ಅವ್ರು ಮಾಡಿಲ್ಲ. ನಾವು ಏನು ಮಾಡಿದ್ರು ಪುನರ್ವಸತಿ ಅಧಿಕಾರಿಗಳ ವಿರುದ್ಧವಾಗಿ ನಮ್ಮ ಹೋರಾಟ, ಯಾರ ರಾಜಕೀಯವರ ವಿರುದ್ಧ ಅಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.